ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಶೆಕೆಗಾಲಕ್ಕೆ ಏನಾದರೂ ತಂಪಾಗಿರುವಂಥದ್ದು ಇದ್ದರೆ ಇನ್ನೂ ಚೆನ್ನ. ಹಾಗೆ ಬಿಸಿ ಆಗಿರುವಂಥದ್ದು ಕೂಡ ಬೇಕು. ನೋಡಬೇಕು, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅತಿಥಿ ಶ್ರೀಮತಿ ಸುಮತಿ ಅವರು ನಮಗೆ ತಂಪಾದ ರೆಸಿಪೀಸ್ ಹೇಳ್ಕೊಡ್ತಾರೆ, ಅಥವಾ ಶೆಕೆಗೆ ಶೆಕೆ ಬಿಸಿ ಆಗಿರುವಂಥ ಅಡುಗೆಗಳನ್ನು ಹೇಳ್ಕೊಡ್ತಾರ ಅಂತೇಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗೆ ಅಂದರೆ ಈ ಶೆಕೆಗಾಲದಲ್ಲಿ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀವಿ? ಬಿಕಾಸ್ ಶೆಕೆಗಾಲಕ್ಕೆ ಏನಾದರೂ ತಂಪು ಹೇಳ್ಕೊಟ್ರೆ ಆಹಾ ಸೂಪರ್. ಸೊ ನೀವಂತೂ ನಮಗೆ ದೇವತೆ ಬಂದಾಗ ಆಗುತ್ತೆ. ಸೊ ಶುರುವಿಗೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ತಂಪು ಮಾಡುವ ಅಂತ. ಮೊದಲಿಗೆ ಸ್ವಲ್ಪ ಬಿಸಿ ಮುಟ್ಟಿಸುದು ಹಾಗೆ ಬೈಂಗನ್ ಫ್ರೈ ಅಂತ. ಮತ್ತೆ ಸಬ್ಜಾ ಮಿಲ್ಕ್ ಶೇಕ್ ಬಿಸಿ ಮಾಡಿ ತಂಪು ಮಾಡುವ. ಫಸ್ಟ್ ಬಿಸಿ ಕೊಟ್ಟು ಮತ್ತೆ ತಂಪು ಕೊಡೋದು. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಸೊ ಬಿಸಿ ಮುಟ್ಟಿಸ್ಲಿಕ್ಕೆ ಹೌದು, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ಗೆ ಹಾಗಾದರೆ ಬಿಸಿ ಮುಟ್ಟಿಸ್ಲಿಕ್ಕೆ ಬಂದಿದ್ದೀರಿ. ಸೊ ಏನು ಬೈಂಗನ್ ಫ್ರೈ. ಓಕೆ, ಸೊ ಸ್ಟಾರ್ಟ್ ಮಾಡುವ. ಮೊದಲಿಗೆ ಚೂರು ನೀರು ಕೊಡಿ. ನೋಡಿ, ಚೂರು ಹಾಕಿ. ಸಾಕು ಅಷ್ಟೇ, ಸಾಕು. ನಮಗೆ ಅದು ಮಸಾಲ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಅವರ ಚಿಕನ್ ಮಸಾಲ ಬೇಕು. ಸೂಪರ್. ಸೊ ಇದಂತೂ ಇದ್ರೆ ಎಲ್ಲ ಅಡುಗೆಗಳು ತುಂಬ ಅಡುಗೆ ಸುಲಭವಾಗಿ ಮಾಡ್ಬೋದು. ಹಾಕ್ಲಾ? ನಾನು ಹಾಕಿ ನೋಡ್ಕೊಳ್ಳಿ, 2 ಸ್ಪೂನ್ ಹಾಕಿ. ಸೊ ನೀವು ಗ್ರೇವಿ ಮಾಡ್ಲಿಕ್ಕಾಗುತ್ತೆ, ಪಲ್ಯ ಮಾಡ್ಬೋದು, ಸಾಕು. ಈಗ ಫ್ರೈನೂ ಮಾಡ್ಬೋದು. ಹೌದು, ಬೈಂಗನ್ ಫ್ರೈ, ಬಟಾಟೆ ಫ್ರೈ, ಯಾವುದು ನಿಮಗೆ ಫ್ರೈ ಮಾಡಿ ತಿನ್ಬೇಕು ಅನ್ನಿಸಿದನ್ನು ಫ್ರೈ ಮಾಡಿದರೆ. ಇನ್ನು ತುಂಬ ಎಲ್ಲ ಬೇರೆ ಬೇರೆ ಮಸಾಲೆಗಳು ಹಾಕ್ಬೇಕಂತ ಇಲ್ಲ, ಅದರಲ್ಲೇ ಇದೆ. ಇದಕ್ಕೆ ಚೂರು ಅರಸಿನ ಹಾಕುವ, ಚೂರು. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಸೊ ಇದು ಚಿಕನ್ ಮಸಾಲ ಪೌಡರ್ನು ಆಗುತ್ತೆ, ಇಲ್ಲದ್ರೆ ಕಬಾಬ್ ಪೌಡರ್ ಕೂಡ ಹಾಕೊಳ್ಬಹುದು. ಅದು ಕೂಡ ಹಾಕೊಳ್ಬಹುದು. ಅದು ಕಬಾಬ್ದೇ ಟೇಸ್ಟ್ ಬರುತ್ತೆ. ಹೌದು, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಹೌದು, ಅದಕ್ಕೆ ಅಂದ್ರೆ ಕಬಾಬಿಗೆ ನಾವು ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ಬೇಕಾಗ್ತದೆ. ಇದಕ್ಕೆ ಮೊಟ್ಟೆದ ಅವಶ್ಯಕತೆ ಇಲ್ಲ ಚಿಕನ್ ಮಸಾಲಕ್ಕೆ. ವೆಜ್ ಅಲ್ವಾ? ಹೌದು. ನೋಡಿ, ನೀವು ಮೊಟ್ಟೆ ಅಂತ ಹೇಳಿದ್ರಿ. ಸೊ ಇದನ್ನ ಬ್ರಿಂಜಾಲ್ ಅಂತಾನು ಹೇಳ್ತಾರೆ, ಇಲ್ಲಾಂದ್ರೆ ಎಗ್ ಪ್ಲಾಂಟ್ ಅಂತ. ಹೌದು, ಕರೆಕ್ಟ್ ಬಂತಲ್ಲ. ಈಗ ಚೂರು ಸಾಲ್ಟ್ ಹಾಕುವ, ನೋಡಿಕೊಂಡು. ಒಮ್ಮೊಮ್ಮೆ ಮಸಾಲದಲ್ಲಿ ಸಾಲ್ಟ್ ಇರ್ತದೆ, ನಿಮಗೆ ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಬೋದು. ಸೊ ಇದು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋದಾ? ಹೌದು, ಅದಕ್ಕೆ ನಾವು ಹಾಕ್ಬೇಕಲ್ವಾ. ಇದನ್ನು ಬೇಕಾದ್ರೆ ನೀವು ಈಗ ಹುಣಸೆ ರಸದಲ್ಲೂ ಮಿಕ್ಸ್ ಮಾಡ್ಬೋದು. ನಾವು ಲಾಸ್ಟಿಗೆ ಸ್ವಲ್ಪ ಮೊಸರು ಹಾಕ್ಲಿಕ್ಕಿದೆ. ಸೊ ನಾನು ಹುಣಸೆ ರಸ ಹಾಕುದಿಲ್ಲ. ಇದನ್ನು ಹುಣಸೆ ರಸ ಮೊಸರು ಇಲ್ಲದಿದ್ರೆ ಲಿಂಬುನು ಆಗ್ತದೆ. ಲಿಂಬು ಅಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾ? ಇಲ್ಲ, ತಕ್ಷಣ ಹಾಕ್ಬೋದು. ಅದೇನು ಹೇಳ್ಕೊಳ್ಬೇಕಂತ ಹಾಗೇನಿಲ್ಲ. ಮಸಾಲ ಅದ್ರ ಮೇಲೆ ಇರ್ತದೆ, ಒಟ್ಟಿಗೆ ಫ್ರೈ ಆಗುವಾಗ ಮಸಾಲ ಜೊತೆ ಫ್ರೈ ಆಗ್ತದೆ. ಈಗ ನೋಡಿ, ಇದನ್ನು
ರೌಂಡ್ ಆಗಿ. ಮೊಸರು ಹಾಕ್ಲಿಕ್ಕಿಲ್ವಾ ಈಗ? ಇಲ್ಲ, ಅದನ್ನು ನಾವು ಫ್ರೈ ಮಾಡಿ ಆದ ನಂತರ ಅದರ ಮೇಲೆ ಹಾಕಿ ತಿನ್ಲಿಕ್ಕೆ. ಓ, ಇದರಲ್ಲಿ ಅದಕ್ಕೆ ಏನು ಬೇಕಾಗಿಲ್ಲ. ಇಲ್ಲ, ಅದರಲ್ಲಿರುವ ಮಜಾ ಅದು. ಇದೀಗ ರೌಂಡ್ ರೌಂಡ್ ಆಗಿ ಕಟ್ ಮಾಡಿದ್ದೇನೆ. ಈಗ ನಾವು ಸ್ವಲ್ಪ ಕೈ ಚಲನೆ ಮಾಡುವ. ಕೈ ಚಳಕ ತೋರಿಸಿ. ಕೈ ಚಳಕ ತೋರಿಸುವ. ನಾವೀಗ ಫಿಶ್ ಫ್ರೈ ಎಲ್ಲ ಮಾಡ್ತೇವಲ್ಲ, ಆ ಥರನೇ ಮಸಾಲ ಹೀಗೆ ಹಾಕಿಬಿಟ್ಟು. ಬಟ್ ಅದನ್ನ ರೌಂಡಲ್ಲಿ ನೀವು ಕಟ್ ಮಾಡುವಾಗ ಸ್ವಲ್ಪ ದಪ್ಪನೇ ಇಟ್ಕೊಳ್ಬೇಕಾಗತ್ತೆ. ದಪ್ಪ ಇಟ್ಕೊಳ್ಬೇಕು. ಸ್ವಲ್ಪ ಅದರ ಸ್ಕಿನ್ ಬೇಕಾಗಿಲ್ವಾ? ಸ್ಕಿನ್ ತೆಗೆದು ಬಿಡುವ. ಯಾಕೆಂದ್ರೆ ಅದು ನಮ್ಗೆ ತಿನ್ನುವಾಗ ಒಂದು ಸ್ಕಿನ್ ಅನ್ನು ತೆಗೆಯುವುದು ಬದಿಗೆಡುವ ಕೆಲವರು ಇಡ್ತಾರಲ್ಲ, ಅದಕ್ಕೆ ಅದು ಟೆನ್ಷನ್ ಬೇಡ ಅಂತ ಫಸ್ಟೇ ತೆಗೆದಿಟ್ಟಿರೋದು. ಫಸ್ಟೇ ತೆಗೆದಿಟ್ಟು ಬಿಟ್ಟೆ. ಹಾಗಾದ್ರೆ ಇದು ಪ್ರೀ ಹೀಟ್ ಮಾಡ್ಕೊಳ್ಳೋದಾ? ಹೌದೌದು, ತವ ಇಡುವ. ತವ ಒಂದು ಬದನೆಕಾಯಲ್ಲಿ ಅಂದ್ರೆ ಈಗ ಒಂದು ಅಷ್ಟೇ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮಸಾಲೆ ತಕೊಂಡ್ವಿ. ಹೌದು ನೋಡಿ, ಒಂದು 3 ಜನಕ್ಕೆ ಊಟ ಮಾಡ್ಲಿಕ್ಕೆ ಬೇಕಾದಷ್ಟು ಆಯ್ತು ನೋಡಿ. ಇದು ಊಟದ ಜೊತೆಗೆ ಊಟದ ಜೊತೆ, ಊಟದ ಜೊತೆನೆ. ಸೊ ಇದು ಕೂಡ ಬಿಸಿ ಆಯ್ತು. ಈಗ ನಾವು ಅದಕ್ಕೆ ಎಣ್ಣೆ ಹಾಕುವ. ಯಾವುದು ಎಣ್ಣೆ ಆಗ್ತದೆ ನಿಮ್ಗೆ, ಯಾವುದು ಎಣ್ಣೆ ಇಷ್ಟ ಇದೆ ಆ ಎಣ್ಣೆಯನ್ನು. ಕೆಲವರಿಗೆ ತೆಂಗಿನ ಎಣ್ಣೆವೇ ಇಷ್ಟ ಆಗುತ್ತೆ. ಹೌದು, ತೆಂಗಿನ ಎಣ್ಣೆಯಲ್ಲೂ ಒಳ್ಳೆ ಬರ್ತದೆ. ಮತ್ತೆ ಬೇರೆ ಯಾವುದು ಬೇಕು. ಈಗ ನೋಡಿ, ಇದು ನಾವು ಇಷ್ಟು ಮಸಾಲೆ ಮಾತ್ರ ಹಾಕಿರೋದು. ಒಂದೇಳಿ ನಿಮಗೆ ಬೇಕಂತ ಅಂದರೆ ಮೈದಾ ಅಥವಾ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಯಾವುದರಲ್ಲೂ ನೀವು ಅದರಲ್ಲಿ ಮಿಕ್ಸ್ ಮಾಡಿ ಹೌದು ಆ ಥರನೂ ಫ್ರೈ ಮಾಡ್ಬೋದು. ಊಟದ ಜೊತೆ ಭಾರಿ ಒಳ್ಳೇದಾಗ್ತದೆ. ಅನ್ನ ಸಾರು ಜೊತೆಯಲ್ಲಿ ಇದಿರಬೇಕಲ್ಲಿ. ನಮ್ಮ ಸಂತೋಷ್ ರೈಸ್ ಅವರ ಕುಚ್ಚಲಕ್ಕಿ ಇರಬೇಕು. ಅದೇ ಸೂಟ್ ಆಗುವಂಥದ್ದು ಈ ವೆದರಿಗೆ, ಇಲ್ಲಿಯ ವೆದರಿಗೆ. ಹೌದೌದು. ಅದ್ರ ಜೊತೆಗೆ ಒಂದು ಸಾರು, ಇದೊಂದು ಸೈಡಲ್ಲಿ ಫ್ರೈ ಇದ್ರೆ ಬೇರೆ ವೆಜ್ ಅಂಜಲ್ ಫ್ರೈ. ಯಾವ ಅಂಜಲು ಬೇಡ, ಚಿಕನ್ನು ಬೇಡ, ಏನು ಬೇಡ. ಇದನ್ನು ನಾವೀಗ ಪಲ್ಟಿ ಹಾಕಬೇಕು. ಇನ್ನೊಂದು ಕಡೆ ತಿರುಗಿಸಿ ಸ್ಪೂನ್ ಕೊಡಿ. ಆ್ಯಕ್ಚುಲಿ ಈ ರೀತಿಯಾಗಿ ಒಂದು ಪೊಟ್ಯಾಟೊ ಮತ್ತು ಬಾಳೆಕಾಯಿ ಹೌದು ಅದೆಲ್ಲ ಮಾಡಿದ್ರಂತೂ ಅದನ್ನು ಚೆನ್ನಾಗಿರುತ್ತೆ. ಜೀಗುಜ್ಜೆ, ಜೀಗುಜ್ಜೆಯಲ್ಲಿ ಸೂಪರ್ ಆಗ್ತದೆ. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಬೇಕು ನೋಡಿ. ಒಂದು ಕಡೆ ಚಂದ ಬೆಂದಿದೆ, ಬೇಗ ಬೇಯ್ತದೆ. ಇದು ಸಾಫ್ಟ್ ಆಗಿರ್ತದೆ ಅಲ್ವಾ? ಅಂದರೆ ಇದು ತುಂಬ ಓವರ್ ಕುಕ್ ಮಾಡಬಾರ್ದು ಅಂತ. ಹೌದೌದು. ಸ್ವಲ್ಪ ಎಲ್ಲಾದ್ರೆ ಮತ್ತೆ ಸಾಗಿ ಅಂತ ಸಾಫ್ಟ್ ಆಗಿ ಸಿಗ್ತದೆ ಇದು ತಿನ್ನಲಿಕ್ಕೆ ನಮಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿದ್ರೆ ಒಮ್ಮೆಲೆ ಹಾಕಿದಾಗನೇ ಅದು ಬೆಂದು ಬಿಡ್ತದೆ. ಅದು ತಿನ್ನಲಿಕ್ಕೆ ಆಗನೇ ಒಳ್ಳೇದಾಗ್ತದೆ. ಸೊ ಸ್ವಲ್ಪ ರೈಸ್ ಪೌಡರ್ ಎಲ್ಲ ಹಾಕಿದ್ರೆ ಕ್ರಿಸ್ಪಿ ಬರ್ಬೋದು. ಹೌದು. ನಮಗೆ ಅಂದರೆ ಇದು ಮೊಸರು ಹಾಕ್ಲಿಕ್ಕಿದೆಲ್ಲ, ಅದಕ್ಕೆ ಜಸ್ಟ್ ಇಷ್ಟೇ ಮಸಾಲ ಹಾಕಬೇಕು. ನೀವು ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟು ಹಾಕಿದರೆ, ಮೊಸರು ಹಾಕಿದರೆ ಅದ್ರ ಮಜಾ ಇರುವುದಿಲ್ಲ. ಹಾಗೆ ನೀವು ಹುಣಸೆ ರಸದಲ್ಲಿ ಮಿಕ್ಸ್ ಮಾಡಿದರೆ, ಲಿಂಬೆ ರಸ ಎಲ್ಲ ಹಾಕಿದರೆ ಅದರಲ್ಲಿ ನೀವು ಹಾಕ್ಬೋದು. ಅಕ್ಕಿ ಹಿಟ್ಟು ಮತ್ತು ಮೈದಾ ಏನಾದರೂ ಬೇಕಾದ್ರೆ ಸ್ವಲ್ಪ ಹಾಕ್ಬೋದು. ಇದು ಹಾಕುವಾಗ ಇಷ್ಟರಲ್ಲಿ ಮಾಡಬೇಕು. ಓಕೆ. ಅಂದರೆ ಮೇಲಿಂದ ಸ್ವಲ್ಪ ಲೈಟಾಗಿ ಹುಳಿ ಅಂಶ ಸಿಗ್ಬೋದು. ಹೌದು. ಇದು ನೋಡಿ ಕರೆಕ್ಟಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ. ಇಷ್ಟು ಪರ್ಫೆಕ್ಟಾ? ಕರೆಕ್ಟ್ ಆಗಿದೆ. ಈಗ ನೋಡಿದರೆ ಆಯಿತು, ಸಾಕು. ನಮಗೆ ಗ್ಯಾಸ್ ಆಫ್ ಮಾಡುವ. ಇದು ಹ್ಯಾಂಡಲ್ ವಿತ್ ಕೇರ್ ಅಲ್ವಾ? ಹೌದು. ಬೇಗನೂ ಆಗ್ತದೆ. ಊಟಕ್ಕೆ ಕೂತ್ಕೊಳ್ತೀವಿ ಅಂತ ಆಗುವಾಗ ಇಮಿಡಿಯೇಟ್ ರೆಡಿ ಮಾಡಿದ್ರೆ ಆಯ್ತು. ಅಲ್ಲಿ ಪ್ಲೇಟ್ ಹಾಕ್ತಾ ಇರುವಾಗ ಈ ಕಡೆ ಫ್ರೈ ಮಾಡಿದ್ರೆ ಆಯ್ತಾ? ಹೌದು. ಸರ್ವ್ ಮಾಡುವ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನೋಡಿ ಇದು. ಈಗ ಇದಕ್ಕೆ ನಾವು ಮೊಸರು ಹಾಕಬೇಕು.
ಮೊಸರಿಗೆ ಚಾಟ್ ಥರನೂ ಬರುತ್ತೆ. ಆ ಥರ ಆಗ್ತದೆ ತಿನ್ನುವಾಗೆಲ್ಲ. ನಿಮಗೆ ಮೊಸರು ಸ್ವಲ್ಪ ಜಾಸ್ತಿ ಬೇಕಾದರೆ ತಿನ್ನುವಾಗ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಖಾರ ಅನಿಸಿದರೆ ಅದರೊಟ್ಟಿಗೆ ಕುಕ್ಕುಂಬರ್ ತಿನ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಿಸಿ ಬಿಸಿಯಾದ ಬೈಂಗನ್ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಮಾಡೋದಕ್ಕಿಂತ ಅದನ್ನು ಪ್ಲೇಟಿಂಗ್ ಮಾಡಿದಿರಲ್ಲ ಅದು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕ್ವಿಕ್ ಈಸಿ ರೆಸಿಪಿ ಆ್ಯಂಡ್ ಟೇಸ್ಟಿನೂ ಇರ್ಬೋದು, ಯಾಕೆ ಅಂತ ಹೇಳಿದರೆ ಅರೋಮಾನು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಥ್ಯಾಂಕ್ ಯು. ಸೊ ಯಾರೆಲ್ಲ ಬದನೆಕಾಯಿ ಸಾಂಬಾರು ತಿನ್ನೋದಕ್ಕೆ ಇಷ್ಟಪಡಲ್ವೋ ಈ ರೀತಿಯಾಗಿ ಫ್ರೈ ಮಾಡಿ ತಿನ್ಬೋದು. ಸೊ ಹೇಗೆ ತಯಾರಿಸೋದು ಈ ಬ್ಯಾಂಗನ್ ಫ್ರೈ ಮತ್ತೊಮ್ಮೆ ನೋಡಿ. ಬ್ಯಾಂಗನ್ ಫ್ರೈ ತಯಾರಿಸುವ ವಿಧಾನ: ಮೊದಲು 2 ರಿಂದ 3 ಚಮಚ ನೀರಿಗೆ 2 ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, ಅರ್ಧ ಚಮಚ ಅರಶಿನ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದಪ್ಪನೆ ಕಲಸಿಕೊಳ್ಳಿ. ನಂತರ ದುಂಡನೆ ತುಂಡು ಮಾಡಿದ ಬದನೆಕಾಯಿಗೆ ಮಸಾಲೆಯನ್ನು ಸವರಿಕೊಳ್ಳಿ. ಆ ನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಸವರಿದ ಬದನೆಕಾಯಿಯನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಬ್ಯಾಂಗನ್ ಫ್ರೈ ಮೊಸರಿನೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದ ಬ್ಯಾಂಗನ್ ಫ್ರೈ ರೆಡಿ. ಸೊ ನೆಕ್ಸ್ಟ್ ಚೆನ್ನಾಗಿ ಏನೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಟೀ ಟೈಮ್ ಅಲ್ಲ, ಕಾಫಿ ಟೈಮ್ನೂ ಅಲ್ಲ, ಬಟ್ ಈಗ ಜ್ಯೂಸ್ ಟೈಮ್. ಎಸ್, ಈಗ ಯಾವ ಚಿಲ್ಡ್ ರೆಸಿಪಿ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ತಂಪಾದ ಯಾವ ರೆಸಿಪಿ ನಮಗೆ ಕಾದಿದೆ? ಈಗ ತಂಪಾದ ಸಬ್ಜಾ ಮಿಲ್ಕ್ ಶೇಕ್. ಸಬ್ಜಾ ಅಂದ್ರೆ ತಂಪು, ಅದು ತೋ ಅದರದ್ದು ಮಿಲ್ಕ್ ಶೇಕ್. ಓಕೆ. ಈಗ ಸೆಕೆ ಕಾಲಕ್ಕೆ ಈ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಕ್ಕಿಂತ ಇಂಥದನ್ನು ನಾವು ಮನೆಯಲ್ಲಿ ಮಾಡಿ ಕುಡಿದ್ರೆ ಒಳ್ಳೆಯದು. ಏರಿಯೇಟೆಡ್ ಡ್ರಿಂಕ್ ಬದಲು ಇದುವೇ ಬೆಸ್ಟ್. ಮನೆಯಲ್ಲಿ ನಾವು ಇದು ಬಾಡಿ ಕೂಡ ತಂಪಾಗಿರ್ತದೆ, ಹಾಗೆ ಕುಡಿಯುವಾಗ ಹಾಗೇನೆ ತಂಪಾಗಿರುತ್ತೆ. ಪುನಃ ಮಿಲ್ಕ್ ಉಂಟು, ಅದನ್ನು ಒಳ್ಳೇದೆ, ಸಬ್ಜಾನು ಒಳ್ಳೇದು. ಅದಕ್ಕೆ ಸ್ವಲ್ಪ ಕ್ಯಾಶು ಬಾದಾಮ್ ಎಲ್ಲ ಹಾಕಿ ರಿಚ್ ಆಗಿ ಮಾಡಿ ಕುಡಿದು ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ನನಗೆ ಹೇಗೆ ಸ್ಟಾರ್ಟ್ ಮಾಡೋ? ಮಿಕ್ಸಿ ಬೇಕು. ಅಂದರೆ ನಿಮಗೆ ಅದು ಫುಲ್ ಬ್ಲೆಂಡರ್ ಬೇಕಾ? ಇದು ಚಿಕ್ಕದು ಸಣ್ಣದು ಸಾಕು. ಜಸ್ಟ್ ನಮಗೆ ಕ್ಯಾಶು ಮತ್ತು ಬಾದಾಮನ್ನು ಹುಡಿ ಮಾಡಲಿಕ್ಕೆ ಇದೆ. ಒಂದೆಲ್ಲ ನಿಮ್ಮ ಹತ್ರ ಹುಡಿ ಇದ್ದರೆ, ಬಾದಾಮ್ ಹುಡಿ, ಕ್ಯಾಶು ಹುಡಿ ಇದ್ದರೆ ಅದನ್ನು ನೀವು ಹಾಕಿ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಈಗ ನೋಡಿ, ಒಂದು 4-5 ಬಾದಾಮು ಮತ್ತು ಒಂದು ಕ್ಯಾಶು, ಇದು ನೆನೆಸಿ ಸಿಪ್ಪೆ ತೆಗ್ದಿನಿ. ಬಾದಾಮ್ ಮತ್ತು ಕ್ಯಾಶು ಉಂಟು ಇದರಲ್ಲಿ. ಇದಕ್ಕೆ ಸಕ್ಕರೆ, ಇದು ಅರ್ಧ ಲೀಟರ್ ಹಾಲು ಉಂಟು, ಒಂದು 3/4 ಕಪ್ ಅಷ್ಟು. ಜಾಸ್ತಿ ಸಿಹಿ ಬೇಕಾದ್ರೆ, ಸ್ವಲ್ಪ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ಮಾಡ್ಬೋದು. ಸಿಹಿ ನಮ್ಮ ರುಚಿಗೆ ಅನುಸಾರ, ರುಚಿಗೆ ತಕ್ಕಷ್ಟು ಹಾಕೊಂಡ್ರೆ ಆಯ್ತು. ನನಗೆ ಸ್ವಲ್ಪ ಸಿಹಿ ಜಾಸ್ತಿ, ಸೊ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಓಕೆ. ಇದಕ್ಕೆ ಸ್ವಲ್ಪ ಹಾಲು ಹಾಕುವ. ನನಗೆ ಅದೊಂದು ಮಿಕ್ಸ್ ಆಗಲಿಕ್ಕೆ, ಅದ್ರದ್ದು ಮಲಾಯಿ ಎಲ್ಲ ಇದ್ದರೆ ಇರಲಿ, ಒಳ್ಳೆಯದಾಗ್ತದೆ. ಇಷ್ಟು ಸಾಕು. ಇದನ್ನು ಮಿಕ್ಸಿ ಮಾಡಿ ಇದನ್ನು ಬೌಲಿಗೆ ಹಾಕ್ತೇನೆ. ಚೆನ್ನಾಗಿ ಆ ಥರ ಬರ್ತದೆ ನೋಡಿ. ನೀವು ಆ್ಯಕ್ಚುಲಿ ಹುಡಿ ಮಾಡಿ ಹಾಕಿದರೆ ಹೀಗೆ ಸಿಗುವುದಿಲ್ಲ ನಿಮಗೆ. ಈ ರೀತಿ ಮಿಕ್ಸಿ ಮಾಡಿದರೆ ಈ ಥರ ಸಿಗ್ತದೆ. ಆ್ಯಕ್ಚುಲಿ ಆ ಕ್ಯಾಶ್ಯೂದು ಹಾಲು ಮತ್ತು ಬಾದಾಮ್ದು ಹಾಲು ಕೂಡ ಮಿಕ್ಸ್ ಆಗ್ತದೆ. ಈಗ ನೋಡಿ, ನೀರಿನಲ್ಲಿ ನೆನೆಸಿಟ್ಟ ಸಬ್ಜಾ. ಓಕೆ. ಇದು ಒಂದು 2 ಸ್ಪೂನ್ ಹಾಕಿರ್ಬೋದು. ಹೌದು, ಅದು ನೋಡಿ ತುಂಬ ಆಗ್ತದೆ.
ಸೊ ನಾವು ಇದಕ್ಕೆ ನೋಡಿ ಹಾಕಬೇಕು. ತುಂಬ ಜಾಸ್ತಿನೂ ಅದರಷ್ಟು ಒಳ್ಳೆಯದಾಗೋದಿಲ್ಲ ಅದು ಕುಡಿಲಿಕ್ಕೆ. ಒಂದು ಅರ್ಧ ಲೀಟರಿಗೊಂದು 3 ಸ್ಪೂನಷ್ಟು ಸಾಕಾಗ್ತದೆ. ಈಗ ನೋಡಿ ಇದು ಅರ್ಧ ಲೀಟರ್ ಹಾಲು ಉಂಟು, ಎಲ್ಲ ಹಾಕ್ತೇನೆ ಇದಕ್ಕೆ. ಇಷ್ಟೇ. ಓ, ಜಟ್ಪಟ್ ಇದಕ್ಕೆ ನಾವು ಇನ್ನು ಏನಾದರೂ ಬೇರೆ ಈ ಸ್ಕ್ವಾಶ್ ಅಥವಾ ನೀವು ರೂ ಅಫ್ಜಾ ಅಂಥದ್ದೆಲ್ಲ ಹಾಕ್ಕೊಳ್ಬೋದು. ನೀವು ಇದು ಆ್ಯಪಲ್ ಬನಾನಾ ಕೂಡ ನಾವೀಗ ಕ್ಯಾಶು ಮತ್ತು ಇದು ಮಿಕ್ಸಿ ಮಾಡುವಾಗ ಅದನ್ನು ಹಾಕ್ಬೋದು. ಒಂದು ಬನಾನಾ ಒಂದು ಆ್ಯಪಲ್ ಎಲ್ಲ ಕಟ್ ಮಾಡಿ ಅದನ್ನು ಮಾಡ್ಬೋದು. ಇಷ್ಟೆಲ್ಲ ಜಟ್ಪಟ್ ಹೆಲ್ದಿ ಮಿಲ್ಕ್ ಶೇಕ್ಸ್ ಎಲ್ಲ ಮನೇಲೇ ಇರುವಾಗ ಹೊರಗಡೆಯಿಂದ ಯಾಕೆ ಸುಮ್ಮನೆ ಏರಿಯೇಟೆಡ್ ಡ್ರಿಂಕ್ ಕುಡಿಬೇಕಲ್ವಾ? ಇದು ಸಬ್ಜಾ ಒಂದು ಪ್ಯಾಕೆಟ್ ತಂದಿಟ್ರೆ ತುಂಬಾ ಸಮಯದವರೆಗೆ ಸಾಕಾಗ್ತದೆ. ಅದು ಹಾಲು ಬಿಸಿ ಮಾಡಿ ಇಟ್ರೆ ನೀವು ಇದನ್ನು ಕೋಲ್ಡ್ ಕುಡಿಬೇಕಂತ ಇಲ್ಲ, ಬಿಸಿ ಹಾಲಿಗೂ ಹಾಕಿದ್ರೆ ಕುಡಿಲಿಕ್ಕೆ ಒಳ್ಳೇದಾಗ್ತದೆ. ಮಕ್ಕಳಿಗೆ ಬಿಸಿ ಹಾಲಿಗೆ ಸಬ್ಜಾ ಹಾಕಿ ಕೊಡ್ಬೇಕು, ಭಾರಿ ಒಳ್ಳೇದಾಗ್ತದೆ. ಬಿಸಿ ಹಾಲಿಗೆ ಸಬ್ಜಾ? ಹೌದು, ಸಬ್ಜಾ ಅದು ಅಲ್ಲ ನೀರಿನಲ್ಲಿ ನೆನೆಸಿದ ನಂತರ ಅದನ್ನೇ ಬಿಸಿ ಹಾಲಿಗೆ ಹಾಕ್ಬೇಕು. ಹೌದು, ಆದ್ರೂ ಬಿಸಿ ಹಾಲಿಗೆ ಅದು ಏನಾಗುದಿಲ್ಲ, ಒಳ್ಳೇದಾಗ್ತದೆ. ನಾವು ಯಾವಾಗ್ಲೂ ತಣ್ಣಗೇನೆ ಕುಡಿದು ಅಭ್ಯಾಸ ಆಗಿ ಬಿಸಿ ಕುಡಿಯಿರಿ ಒಮ್ಮೆ. ನಾನು ಕುಡಿದಿದ್ದೇನೆ ಬಿಸಿ, ಹಾಗೆ ಗೊತ್ತಾ. ಓಕೆ, ಒಳ್ಳೇದಾಗ್ತದೆ. ಕೋಲ್ಡ್ ಏನು ಬೇಕಂತ ಇಲ್ಲ. ಈಗ ನೋಡಿ ಇದು ರೆಡಿ ಆಗಿದೆ. ಇಷ್ಟು ಸಬ್ಜಾ ಸಾಕು, ಜಾಸ್ತಿ ಬೇಡ. ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್. ಎಸ್. ಈಗ ನಮ್ಮ ಸಬ್ಜಾ ಮಿಲ್ಕ್ ಶೇಕ್ ರೆಡಿ ಆಗಿದೆ. ತಂಪಾಗಿ ತಂಪಾದ ಸಬ್ಜಾ ಮಿಲ್ಕ್ ಶೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಹೆಸರು ಹೇಳಿದಾಗೇ ಸಬ್ಜಾ ಇದೆ, ಮಿಲ್ಕ್ ಶೇಕ್. ಥ್ಯಾಂಕ್ ಯು ಮೇಡಮ್. ತಂಪಾದ ಪಾನೀಯ ಸಬ್ಜಾ ಮಿಲ್ಕ್ ಶೇಕ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಬ್ಜಾ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಗೋಡಂಬಿ ಹಾಗೂ ಬಾದಾಮಿಗೆ ಸಕ್ಕರೆ, ಹಾಲು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ನೀರಿನಲ್ಲಿ ನೆನೆಸಿದ ಕಾಮಕಸ್ತೂರಿ ಬೀಜ, ಅರ್ಧ ಲೀಟರ್ ಕುದಿಸಿ ಆರಿಸಿದ ಹಾಲು ಹಾಕಿ ಬೆರೆಸಿಕೊಳ್ಳಿ. ಈಗ ಚಿಲ್ ಆಗಿ ಸರ್ವ್ ಮಾಡಿ ಸಬ್ಜಾ ಮಿಲ್ಕ್ ಶೇಕ್. ಎಸ್ ಮೇಡಮ್, ಸೊ ಬಿಸಿ ಆದಂಥ ಒಂದು ಫ್ರೈ, ಬ್ಯಾಂಗನ್ ಫ್ರೈ ಆ್ಯಂಡ್ ಚಿಲ್ ಆಗಿರುವಂಥ ಸಬ್ಜಾ ಮಿಲ್ಕ್ ಶೇಕ್ ತಯಾರಾಗಿದೆ. ಫಸ್ಟ್ ಬಿಸಿ ಮುಟ್ಟಿಸಿ ಅಂತಲೇ ನೀವು ಹೇಳಿದ್ರಿ. ಹೌದು, ಹಾಗಾಗಿ ಬಿಸಿಯನ್ನೇ ತಿನ್ನುವ. ತಗೊಳ್ಳಿ, ನಾನೊಂದು ಕಟ್ ಮಾಡಲ ನೋಡ. ಮಾಡಿ ಸಾಫ್ಟಾಗಿ ಬರ್ಬೋದಾ? ಬರ್ತದೆ. ಓ ಎಸ್, ಸೂಪರ್. ನಿಮಗೊಂದು ಪೀಸ್, ನನಗೊಂದು ಪೀಸ್. ಆಮೇಲೆ ಕುತ್ಕೊಂಡು ಎಲ್ಲ ಖಾಲಿ ಮಾಡಿ ತಗೊಳ್ಳಿ ಮೇಡಮ್. ಟೇಕ್ ಅ ಸ್ಮಾಲ್ ಪೀಸ್. ಚೆನ್ನಾಗಿದೆಯಲ್ಲ? ಸೂಪರ್. ಕೆಲವರಿಗೆ ಡ್ರೈ ಫ್ರೈ ಬೇಡ ಅಂತ ಅನಿಸುವವರು ಈ ಥರ ಏನಾದರೂ ಗ್ರೇವಿಶ್ ಬೇಕು ಅಂತ ಇರುವವರು ಈ ಥರ ಮೊಸರು ಹಾಕಿ ತಿನ್ಬೋದು. ಚೆನ್ನಾಗಲ್ಲ? ಆ್ಯಕ್ಚುಲಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತೀರಾ ನಿಮಗೆ ಫ್ರೈ ಇದು ಬೇಕು ಅಂತ ಹೇಳಿದ್ರೆ, ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ, ಆಗ ನೀವು ಹೇಳಿದಾಗೆ ಅಕ್ಕಿ ಪುಡಿ, ಮೈದಾ ಇದನ್ನೆಲ್ಲ ಹಾಕಿ ಮಾಡ್ಕೊಳ್ಬೋದು. ಬಟ್ ವೆರಿ ನೈಸ್. ನಾನು ಸ್ವಲ್ಪ ಇದು ಇನ್ನು ಬದನೆಕಾಯಿ ಅಂದರೆ ಸ್ವಲ್ಪ ದೂರ ಸರಿಯೋಳು, ಬಟ್ ಇದು ತುಂಬ ಚೆನ್ನಾಗಿದೆ. ಮಾಡ್ತೀರಾ ಇನ್ನು? ಚೆನ್ನಾಗಿದೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದರೆ ನಮಗೆ ಬೇಕು ಅಂತ ಅನಿಸುತ್ತೆ. ಇಟ್ಸ್ ವೆರಿ ನೈಸ್, ಸೂಪರ್. ಸೊ ಮಿಲ್ಕ್ ಶೇಕ್ ತಗೊಳ್ಳಿ. ಚಸ್. ಸ್ವೀಟ್ ಲೈಕ್ ಯು. ಸ್ವೀಟ್ ಆಗಿದೆ ಆ್ಯಂಡ್ ಆಲ್ಮಂಡ್ ಟೇಸ್ಟ್ ಸರಿ ಸಿಗ್ತದೆ. ಆಲ್ಮಂಡ್ ಸ್ವಲ್ಪ ಮಧ್ಯದಲ್ಲಿ ಕ್ಯಾಶು ಮತ್ತು ಆಲ್ಮಂಡ್ ಹಾಕಿದ್ರು ಆಲ್ಮಂಡ್ ಟೇಸ್ಟ್ ಸಿಗ್ತಾ ಇದೆ. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಇನ್ನೂ ಬೇಕಾದರೆ ನೀವು ಹೇಳಿದಾಗೆ ಆ್ಯಪಲ್ ಇದನ್ನೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗೋದು ಜಾಸ್ತಿ ಅಲ್ವಾ? ಜಾಸ್ತಿ ಟೇಸ್ಟ್. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ನೈಸ್, ತುಂಬ ಟೇಸ್ಟಿ ರೆಸಿಪಿ ಆ್ಯಂಡ್ ದಿಸ್ ಒನ್ ಸೂಪರ್ ಕ್ಲಾಸಿಕ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಒಳ್ಳೆ ರೆಸಿಪಿ, ತಂಪು ಮತ್ತು ಬಿಸಿ ಎರಡೂ ಕೂಡ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಡಬಲ್ ಸ್ಟಾರ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಸೊ ಈ ರೆಸಿಪಿ ಅಂತೂ ಫುಲ್ ಫಿದಾ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಆ್ಯಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.